ಪ್ರತಿಭಾ ಕಾರಂಜಿಯಲ್ಲಿ ದೇರಳಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಮಾಡಿದ ಭಾಷಣದ ವಿಡಿಯೋ ಎಲ್ಲೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿ ಆತನ ಹಾಸ್ಯಭರಿತ ಮಾತುಗಳು ಜನಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಆಗಸ್ಟ್ 23ರಂದು ದೇರಳಕಟ್ಟೆ ಪಬ್ಲಿಕ್ ಸ್ಕೂಲ್ನಲ್ಲಿ ದೇರಳಕಟ್ಟೆ ವಲಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಲಾಗಿದ್ದಂತಹ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇರಳಕಟ್ಟೆಯ 7ನೇ ತರಗತಿ ವಿದ್ಯಾರ್ಥಿ ಮೊಹಮ್ಮದ್ ಅಫ್ಜಾನ್ ಪಾಲ್ಗೊಂಡು ಆಡಿದ ಹಾಸ್ಯಭರಿತ ಭಾಷಣ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತರಗತಿಯಲ್ಲಿ ಕುಳಿತು ಮಾತನಾಡ್ತಾ ಇದ್ದಾಗ ಶಿಕ್ಷಕಿ ಎದ್ದು ನಿಂತು ಮಾತನಾಡುವಂತೆ ಹೇಳಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದ ಟೀಚರ್ ಈತನಿಗೆ 5 ನಿಮಿಷ ಪ್ರತಿಭಾ ಕಾರಂಜಿಯಲ್ಲಿ ಮಾತನಾಡಲಿಕ್ಕೆ ಹೇಳಿದ್ದಾರೆ. ಇದನ್ನೇ ವಿಷಯವಾಗಿಟ್ಟುಕೊಂಡು ವೇದಿಕೆಯೇರಿ ಆಡಿದ ಮಾತುಗಳು ಇದೀಗ ವೈರಲ್ ಆಗ್ತಾ ಇವೆ. ಅಂದಹಾಗೆ ಈ ಮೊಹಮ್ಮದ್ ಅಫ್ಜಾನ್ ಪ್ರತಿಭಾ ಕಾರಂಜಿ ಈ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನದ ಬಹುಮಾನವನ್ನು ಪಡೆದುಕೊಂಡಿದ್ದಾನೆ. ಒಟ್ಟಾರೆ ಮೊಹಮ್ಮದ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿಯಲ್ಲಿದ್ದಾನೆ. ಈತ ಆಡಿದ ಮಾತುಗಳನ್ನು ಕೇಳಿದ್ರೆ ನೀವು ನಗುವುದಂತೂ ಗ್ಯಾರಂಟಿ. ನನ್ನ ಕೈಯನ್ನು ಎಳೆದುಕೊಂಡು ನನ್ನನ್ನು ಮುಂದೆ ನಿಲ್ಲಿಸಿದ್ರು. ನನ್ನ ಜಾಗದಲ್ಲಿ ಅವರು ಕೂತ್ಕೊಂಡು ಈಗ ಮಾತನಾಡು, ನೀವು ಕೂತ್ಕೊಂಡು ಮಾತನಾಡುದಿಲ್ಲ, ಈಗ ಮಾತನಾಡು. ನನಗೇನು ಗೊತ್ತು ಎಲ್ಲಿ ಟ್ಯಾಪ್ ಕಟ್ಟಾಗಿದ್ದು ಎಂತ ನನಗೇನು ಗೊತ್ತಿಲ್ಲ. ನಾನು ಸುಮ್ಮನೆ ಕೂತ್ಕೊಂಡು ಟೀಚರ್ ಹೇಳಿದ್ರು, ಇಲ್ಲಿ ಇವತ್ತು ಮಾತನಾಡುದಲ್ಲ, ನಾಡ್ದು ಪ್ರತಿಭಾ ಕಾರಂಜಿಯಲ್ಲಿ ನೀವು ಸ್ಟೇಜ್ ಅಲ್ಲಿ ನಿಂತು 5 ನಿಮಿಷ ಮಾತನಾಡಬೇಕು. ಹಾಗೆ ನಾ ಇಲ್ಲಿ ಬಂದು ನಿಂತು ಮಾತನಾಡಿದ್ದು ಎಂತ ಮಾತನಾಡ್ಬೇಕು. ಮತ್ತೆ ಇವಾಗ ಶಾಲೆಯಿಂದ ಪ್ರತಿಭಾ ಕಾರಂಜಿ ಇಲ್ಲಿಗೆ ಬರುವಾಗ ಅಲ್ಲಿ ಒಂದು ರೋಡ್ನಲ್ಲಿ ಒಂದು ಕುರಿ ಮರಿ ಇತ್ತು. ರೋಡ್ನಲ್ಲಿ ಬಸ್ ಲಾರಿ ಎಲ್ಲ ಹೋಗ್ತದಲ್ಲ. ಟೀಚರ್ ಹೇಳಿದ್ರು, ಯಾರದಿದ್ದು ಕುರಿ ಮರಿ? ಎಲ್ಲರೂ ಹೇಳಿದ್ರು, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿತ್ತಲ್ಲ, ನಾನು ಸತ್ಯ ಹೇಳಿದ್ದು, ಟೀಚರ್ ನನಗೆ ಗೊತ್ತುಂಟು. ಟೀಚರ್ ಹೇಳಿದ್ರು, ಯಾರ ಕುರಿ ಮರಿ? ನಾನು ಕುರಿದ್ದು. ಅಲ್ಲಿ ಕಣ್ಣು ದೊಡ್ಡ ಮಾಡಿ ನೋಡಿದ್ರು. ಜೋರು ಮಾಡಿದ್ರು. ಶುಕ್ರವಾರ ಮಧ್ಯಾಹ್ನ ಊಟ ಮಾಡಿದ ನಂತರ ಟೀಚರ್ ಹೇಳಿದ್ರು, ಬಾಳೆಹಣ್ಣು ತಿನ್ನುವರೆಲ್ಲ ಹೋಗಿ. ಆ ಬಾಳೆಹಣ್ಣು ತಿಂತೀನಲ್ಲ, ನಾವು ಹೋಗಿ ಒಂದು ಬಾಳೆಹಣ್ಣು ಕೊಟ್ರು. ನಾ ತಿಂದೆ, ಸಿಪ್ಪೆಯನ್ನು ಡಸ್ಟ್ಬಿನ್ ಆಗಿ ಬಂದೆ. ಅಲ್ಲಿ ಬರ್ಬೇಕಾದ್ರೆ ಟೀಚರ್ ಹೇಳಿದ್ರು, ಚಿಕ್ಕಿ ತಿನ್ನುವರೆಲ್ಲ ಹೋಗಿ. ನನಗೆ ಚಿಕ್ಕಿ ಅಂದ್ರೆ ತುಂಬಾ ಇಷ್ಟ. ನಾನು ಚಿಕ್ಕಿ ತಿಂತೀನಲ್ಲ, ನಾವು ಹೋದೆ. 4 ಚಿಕ್ಕಿ ಕೊಟ್ರು. ಒಂದು ಚಿಕ್ಕಿ ತಿಂದಾಯ್ತು, ಇನ್ನೊಂದು ಚಿಕ್ಕಿ ಬಾಯಿಗೆ ಹಾಕೋ ಎಲ್ಲರೂ ಬೊಬ್ಬೆ ಹಾಕಿದ್ರು. ಅವನು ಬಾಳೆಹಣ್ಣು ತಿಂದಿದ್ದಾನೆ. ನಾನೇ ಅನಿಸಿದೆ, ಇವರಿಗೆ ಏನಾಗ್ತದೆ ನಾ ಬಾಳೆಹಣ್ಣು ತಿಂದ್ರೆ, ಇವರಿಗೇನು ನಂಜಿ. ಟೀಚರ್ ಬಂದ್ರು, ಕೇಳಿದ್ರು, ಈ ಬಾಳೆಹಣ್ಣು ತಿಂದಿದ್ದ? ಹೌದೇನು? ನಿನಗೆ ಗೊತ್ತಿಲ್ವಾ ಬಾಳೆಹಣ್ಣು ತಿಂದರೆ ಚಿಕ್ಕಿ ತಿಂಡಿಗೆ? ನಾನು ಹೇಳಿದೆ, ನನಗೆ ಇಷ್ಟ ಅಲ್ಲ. ಟೀಚರ್ ಹೇಳಿದ್ರು,